ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಬೆಂಡೆಕಾಯಿಯ ಪುಳಿಮುಂಚಿ ಕೊದ್ಯೋಲ್ ಹೇಗೆ ಮಾಡೋದಂತ ನೋಡೋಣ. ಇದರಲ್ಲಿ ಹುಳಿ ಖಾರ ಖಡಕ್ ಆಗಿರುವುದರಿಂದ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತದೆ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ರಿಂದ 3 ಸ್ಪೂನ್ನಷ್ಟು ಎಣ್ಣೆ ಹಾಕಿ, ನಂತರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡಿರುವ ಬೆಂಡೆಕಾಯಿ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಬೆಂಡೆಕಾಯಿಯಲ್ಲಿ ಲೋಳೆಯ ಅಂಶ ಇರುವುದರಿಂದ ನೀರು ಹಾಕಿ ಬೇಯಿಸಿದರೆ ಅದು ದಪ್ಪ ದಪ್ಪವಾಗಿ ಲೋಳೆ ರೀತಿ ಇರುತ್ತದೆ. ನಾವು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದು ಲೋಳೆ ರೀತಿ ಬರುವುದಿಲ್ಲ. ನಾನಿಲ್ಲಿ ಊರಿನ ಬೆಂಡೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇದು ತುಂಬ ರುಚಿಯಾಗಿರುತ್ತೆ. 2 ರಿಂದ 3 ನಿಮಿಷ ಬೆಂಡೆಕಾಯಿ ಫ್ರೈ ಮಾಡಿದ ನಂತರ 2 ಕಟ್ ಮಾಡಿಕೊಂಡಿರುವ ಟೊಮೆಟೊ ಹಾಕಿ, ಹುಣಸೆ ಹುಳಿ ರಸ, ಹಾಗೆ ಸ್ವಲ್ಪ ಉಪ್ಪು ಹಾಕಿ, ಅರಶಿನ, ಒಂದು ಚಿಕ್ಕ ತುಂಡು ಬೆಲ್ಲ ಹಾಕಿ, ನಂತರ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಫ್ರೆಂಡ್ಸ್, ನಾವು ಬೆಂಡೆಕಾಯಿಯನ್ನು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರಿಂದ ಇದು ಲೋಳೆ ರೀತಿ ಆಗಲಿಲ್ಲ ನೋಡಿ. ಇದಕ್ಕೆ ಈಗ ಮಸಾಲೆ ತೆಗೆಯುವ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು 2 ರಿಂದ 3 ಸ್ಪೂನ್ನಷ್ಟು ಎಣ್ಣೆ ಹಾಕಿ, ನಂತರ ಅರ್ಧ ಕಟ್ ಮಾಡಿಕೊಂಡಿರುವ ಈರುಳ್ಳಿ, ಸ್ವಲ್ಪ ಕರಿಬೇವು, ಎರಡರಿಂದ 2.5 ಸ್ಪೂನ್ನಷ್ಟು ಕೊತ್ತಂಬರಿ, ಸ್ವಲ್ಪ ಮೆಂತೆ, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ. ನಂತರ ಒಂದು 10 ರಿಂದ 12 ಮೆಣಸು. ಇದು ಖಾರವಾಗಿರುವುದರಿಂದ ಸ್ವಲ್ಪ ಹೆಚ್ಚಿಗೆ ಮೆಣಸು ಹಾಕ್ಕೊಂಡಿದ್ದೇನೆ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ. ನಾನು ಹಾಕುವ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತದೆ.
ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಇಂಗು ಹಾಕಿ. ಮಸಾಲೆ ರುಬ್ಬುವಾಗ ಹುಳಿ ಹಾಕುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಬೇಯಿಸಿಕೊಳ್ಳುವಾಗ ನಾವು ಆಲ್ರೆಡಿ ಹಾಕಿದ್ದೇವೆ ಮತ್ತು ಟೊಮೆಟೊ ಕೂಡ ಹಾಕಿರುವುದರಿಂದ ಟೊಮೆಟೊದಲ್ಲಿ ಹುಳಿ ಅಂಶ ಇರುತ್ತದೆ. ಎಲ್ಲವನ್ನು ಫ್ರೈ ಮಾಡಿ ನಂತರ ಒಂದು 2 ಸ್ಪೂನ್ನಷ್ಟು ತೆಂಗಿನ ತುರಿ ಹಾಕಿ. ತೆಂಗಿನ ತುರಿ ಬೇಡ ಅನ್ನುವವರು ಸ್ಕಿಪ್ ಮಾಡ್ಬೋದು. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಆರಿದ ನಂತರ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನು ಬೇಯಿಸಿಟ್ಟ ಬೆಂಡೆಕಾಯಿಗೆ ಸೇರಿಸಿ